ತುಳುನಾಡನ್ನ ರಾಜ್ಯಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಹಾಗೂ ಪ್ರವಾಸಿ ತಾಣವಾಗಿಸಲು ಮೊದಲ ಆದ್ಯತೆಯನ್ನ ನೀಡಲಾಗುತ್ತಿದೆ ಎಂದು ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಖಾತೆ ಸಚಿವ ಸುನಿಲ್ ಕುಮಾರ್ ಹೇಳಿದರು. ಅವರು ಬೈಲೂರು ಪರಶುರಾಮ ಥೀಮ್ ಪಾರ್ಕ್ ಆವರಣದ ಬಳಿ ನಡೆದ ಪರಶುರಾಮ ಥೀಮ್ ಪಾರ್ಕ್ನ ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡಿದರು. ಕಾರ್ಕಳಕ್ಕೆ ಟೂರಿಸಂ ಸರ್ಕ್ಯೂಟ್ ನಿರ್ಮಾಣ ಮಾಡಲು ಪರಶುರಾಮ ಥೀಮ್ ಪಾರ್ಕ್ ಮುಕುಟಮಣಿಯಾಗಲಿದೆ. ಪರಶುರಾಮ ಕಂಚಿನ ಪ್ರತಿಮೆ ಈಗಾಗಲೇ ಆಗಮಿಸಿದ್ದು 3-4 ದಿನಗಳಲ್ಲಿ ಮೂರ್ತಿ ಜೋಡಣೆ ಕಾರ್ಯ ನಡೆದು ಉದ್ಘಾಟನೆಗೆ ಸಜ್ಜುಗೊಳ್ಳಲಿದೆ. ಆ ಮೂಲಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಅನಾವರಣಗೊಳ್ಳಲಿದೆ ಎಂದು ಸಚಿವರು ಹೇಳಿದರು. ಕಾರ್ಕಳವನ್ನ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಯನ್ನ ಪಡಿಸೋದ್ರ ಜೊತೆಯಲ್ಲಿ ತುಳುನಾಡನ್ನ ಇಡೀ ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಪರಿಚಯಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಪರಶುರಾಮ ಥೀಮ್ ಪಾರ್ಕ್ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ತುಳುನಾಡು ಪರಶುರಾಮನ ಕಾರಣಕ್ಕೆ ಯಾಕೆ ಸೃಷ್ಟಿ ಆಯಿತು ಇದೆಲ್ಲದೂ ಕೂಡ ಬೇರೆ ಬೇರೆ ಇತಿಹಾಸಗಳನ್ನ ಹೇಳುತ್ತೆ. ಯಕ್ಷರಂಗಾಯಣದವರು ಅದಕ್ಕೆ ಸಂಬಂಧಪಟ್ಟಂತ ಒಂದು ಒಳ್ಳೆಯ ನಾಟಕವನ್ನು ಕೂಡ ಈಗಾಗಲೇ ಆರಂಭ ಮಾಡಿ ರಾಜ್ಯಾದ್ಯಂತ ನಾಟಕ ಸಂಚಾರವನ್ನು ಆರಂಭ ಮಾಡಿದೆ. ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳವನ್ನ ಪ್ರವಾಸೋದ್ಯಮದ ದೃಷ್ಟಿಯಿಂದ ಪ್ರವಾಸೋದ್ಯಮ ಸರ್ಕ್ಯೂಟ್ ಅಂತೇಳಿ ನಾವು ಏನ್ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಆಲೋಚನೆಯನ್ನ ಮಾಡಿದ್ದೇವೆ. ಅದಕ್ಕೊಂದು ಮುಕುಟಪ್ರಾಯವಾದಂತ ಒಂದು ಯೋಜನೆ ಕಾರ್ಯಕ್ರಮ ಅಂತ ನಾನು ಅನ್ಕೊಳ್ತೇನೆ. 33 ಅಡಿ ಎತ್ತರದ ಕಂಚಿನ ಪುತ್ಥಳಿ ಇವತ್ತು ಬರ್ತಾ ಇದೆ. ಇವತ್ತಿನಿಂದ ಪುತ್ಥಳಿಯ ಜೋಡಣೆಯ ಕಾರ್ಯವೂ ಕೂಡ ಆರಂಭ ಆಗೋದಿದೆ. 21-22ನೇ ತಾರೀಕಿನ ಹೊತ್ತಿಗೆ ಪುತ್ಥಳಿ ಸಂಪೂರ್ಣವಾಗಿ ಸಿದ್ಧಗೊಂಡು ಲೋಕಾರ್ಪಣೆಗೆ ಸಿದ್ಧ ಆಗುತ್ತೆ. ನಿಟ್ಟೆ ವಿದ್ಯಾಸಂಸ್ಥೆಯ ಅಧ್ಯಕ್ಷ ವಿನಯ್ ಹೆಗಡೆ ಅವರು ಮಾತನಾಡಿ, ಕಳೆದ 50 ವರ್ಷಗಳಿಂದ ಕಾರ್ಕಳ ಹಿಂದುಳಿದ ತಾಲೂಕಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಅಭಿವೃದ್ಧಿಯ ಮೂಲಕ ಬದಲಾವಣೆಗೆ ವೇಗ ಸಿಗುತ್ತಿರುವುದು ಸಂತಸವಾಗುತ್ತಿದೆ. ತುಳುನಾಡಿನ ಜನರು ಪರಶುರಾಮನನ್ನ ತೀವ್ರ ಸ್ಥಾನದಲ್ಲಿ ಪೂಜಿಸುತ್ತಿದ್ದಾರೆ ಎಂದು ಹೇಳಿದರು. ಧರ್ಮದರ್ಶಿ ಪುಂಡಲೀಕ ಅವರು ಮಾತನಾಡಿ, ನಮ್ಮ ದೈವ ದೇವರುಗಳ ಮೂಲಕ ಕಾರ್ಕಳ ಧಾರ್ಮಿಕವಾಗಿ ಶ್ರೀಮಂತವಾಗಿದೆ. ಪರಶುರಾಮ ಪಾರ್ಕ್ ನಿರ್ಮಾಣದ ಮೂಲಕ ಪ್ರವಾಸಿಗರಿಗೂ ಹಾಗೂ ಧಾರ್ಮಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಿದಂತಾಗ್ತದೆ ಎಂದು ಹೇಳಿದರು. ಭಾಷಣದಲ್ಲಿ ಹೇಳಿದಂತೆ ಇದೊಂದು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದ ದಿನ. ಕಾರಣ ಕಾರ್ಕಳವನ್ನು ಒಂದು ಮುಂಚಿನಿಂದಲೂ ಒಂದು ನೆಗ್ಲೆಕ್ಟೆಡ್ ಏರಿಯಾ ಇತ್ತು. ಮುಂಚಿನಿಂದಲೂ ಇಷ್ಟು 50-60 ವರ್ಷದಿಂದ ಇಲ್ಲಿ ಯಾವುದೇ ಥರದ ಒಂದು ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿಲ್ಲ. ಈಗ ಕೊಂಕಣ ರೈಲ್ವೆ ಆಯಿತು. ಕೊಂಕಣ ರೈಲ್ವೆ ಆದ ನಂತರ ಕಾರ್ಕಳಕ್ಕೆ ಸಹ ಇದರ ಉಪಯೋಗ ಆಯಿತು. ಯಾವುದೇ ಥರದ ಕಾಮಗಾರಿ ನಡೆಯಲಿಲ್ಲ. ಈ ಒಂದು ನಮ್ಮ ಸಚಿವರಾದ ಸುನಿಲ್ ಕುಮಾರ್ ಬಂದ ನಂತರ ಅಭಿವೃದ್ಧಿಗೆ ಒಂದು ವೇಗ ಬಂದಿದೆ ಅಂದರೆ ಹೇಳಿದರೆ ತಪ್ಪಾಗಲಾರದು. ಎಲ್ಲ ಥರದ ಅಭಿವೃದ್ಧಿ ಇವತ್ತು ಕಾರ್ಕಳವನ್ನು ಒಂದು ಪ್ರವಾಸೋದ್ಯಮದ ಒಂದು ಕೇಂದ್ರವನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ಅವರ ಮನಸ್ಸಿನಲ್ಲಿದೆ. ನೋಡಿ, ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗದೆ ಪ್ರಗತಿ ಆಗುವುದಿಲ್ಲ. ಅಭಿವೃದ್ಧಿ ಜೊತೆಗೆ ನಾವು ಪರ್ಯಾವರಣವನ್ನು ಎನ್ವೈರ್ಮೆಂಟಲ್ಸ್ ಅದು ಸಹ ಒಂದು ರಕ್ಷಿಸುವ ನಡೀತಾ ಇರುವಂತಹದ್ದು ನಮಗೆಲ್ಲ ಅತ್ಯಂತ ಸಂಭ್ರಮದ ವಿಷಯ. ಕಳೆದ ವರ್ಷ ಉತ್ಸವ ನಡೆಯುತ್ತಾ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರು ಅನೇಕ ಸಭೆಗಳಲ್ಲಿ ಹೇಳ್ತಾ ಇದ್ರು, ಕಾರ್ಕಳದ ಬೈಲೂರಿನಲ್ಲಿ ಒಂದು ಥೀಮ್ ಪಾರ್ಕ್ ಆಗಲಿಕ್ಕಿದೆ, ಇನ್ನೊಂದು ವರ್ಷದಲ್ಲಿ ಅದು ಪೂರ್ಣಗೊಳ್ಳಬಹುದು ಅನ್ನುವಂಥದ್ದನ್ನ. ಥೀಮ್ ಪಾರ್ಕ್ ಅಂತ ಹೇಳಿ ಅವರು ಹೇಳಿದಂತ ಸಂದರ್ಭದಲ್ಲಿ ನಮ್ಗೆಲ್ಲ ನೆನಪಾದದ್ದು ಕಾರ್ಕಳದ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್. ಅದೇ ಮಾದರಿಯಲ್ಲಿ ಬಹುಶಃ ಬೈಲೂರಿನ ಯಾವುದಾದ್ರೂ ಒಂದು ಸಮತಟ್ಟು ಇಂತಹ ಸ್ಥಳದಲ್ಲಿ ಥೀಮ್ ಪಾರ್ಕ್ ಹಾಕಬಹುದು ಏನೋ ಅಂತೇಳಿ ನಾವೆಲ್ಲ ಯೋಚನೆ ಮಾಡಿದ್ವಿ. ಆದ್ರೆ ಇಂತಹ ಒಂದು ಭವ್ಯವಾದ ದಿವ್ಯವಾದ ಸ್ಥಳದಲ್ಲಿ, ಅತ್ಯಂತ ಪ್ರಕೃತಿ ರಮಣೀಯವಾದಂತಹ ಸ್ಥಳದಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಆಗ್ತದೆ ಅನ್ನುವಂತಹ ಕಲ್ಪನೆ ಪ್ರಾಯಶಃ ನನಗಂತೂ ಇರಲಿಲ್ಲ, ಇಲ್ಲಿ ನೆರೆದಿರುವಂತಹ ಯಾರಿಗೂ. ಸಭೆಯಲ್ಲಿ ವಿಶ್ರಾಂತ ಪ್ರಾಂಶುಪಾಲರಾದ ಶ್ರೀವರ್ಮ ಅಜ್ರಿ, ಬಿಜೆಪಿ ಹಿರಿಯ ಮುಖಂಡ ಬೋಳಾ ಪ್ರಭಾಕರ್ ಕಾಮತ್, ಕಾರ್ಕಳ ವೆಂಕಟರಮಣ ದೇವಸ್ಥಾನದ 1ನೇ ಮುಕ್ತೇಸರ ಜಯರಾಮ್ ಪ್ರಭು, ಅಡಪಾಡಿ ದೇವಾಲಯದ ಧರ್ಮದರ್ಶಿ ಪುಂಡಲೀಕ್, ಭಾಸ್ಕರ್ ಕೋಟ್ಯನ್, ಹಿರಿಯ ನ್ಯಾಯವಾದಿ ಎಂಕೆ ವಿಜಯಕುಮಾರ್, ಉಡುಪಿ ಜಿಲ್ಲಾಧಿಕಾರಿ ಕೂರ್ಮರಾವ್, ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಮಚ್ಚಿಂದ್ರ, ಕಾರ್ಕಳ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗುರುದತ್, ಕಾರ್ಕಳ ತಹಶೀಲ್ದಾರ್ ಪ್ರದೀಪ್ ಕುಡೇಕರ್, ಹರೀಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.